Welcome back to my new another vlog. ಯಾನಿನಿ ಬೈದೆ ತಣ್ಣೀರ್ಬಾವಿ ಬೀಚ್ ಫೆಸ್ಟಿವಲ್ ಬುಕ್ಕ ಕೃಷಿ ಮೇಳ. ಸೊ ಇದು ಅಕಿಶ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಅಂತ. ಇದರಲ್ಲಿ 8 ಲೇಯರ್ಸ್ ಇದೆ. ಆಮೇಲೆ ಇದರಲ್ಲಿ ಆನಯಾನ್ ಚಿಪ್ ಅಂತ ಇದೆ. ಇದು ಒಂದು ಮಂದಿ ನಾವು ಸಪರೇಟ್ ವಾಷಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ another vlog. ಯಾನಿನಿ ಬೈದೆ ತಣ್ಣೀರ್ಬಾವಿ ಬೀಚ್ ಫೆಸ್ಟಿವಲ್ ಬುಕ್ಕ ಕೃಷಿ ಮೇಳ. ಸೊ ಯಾನಿರಿ ಬೈದೆ. ಸೊ ಇನಿ ಮುಲ್ಪ ಬೀಚ್ ಫೆಸ್ಟಿವಲ್ ಬುಕ್ಕ ನಮ್ಮ ಕೃಷಿ ಮೇಳ ಉಂಡು. ಕೃಷಿ ಮೇಳ ಪ್ರತಿ ಒಂಜಿ ಕೃಷಿ ಉಪಕರಣಗಳು ಅಂಚನೆ ಪೂತದಯ್ಯ ಅವಾರ್ಡ್ ಅಂಚನೆ ನಮ್ಮ ಕೆಲ ಪೂತ ಬಿತ್ತಲ ಅವಾರ್ಡ್ ತರಕಾರದ ದಯ್ಯ ಅವಾರ್ಡ್ ಪ್ರತಿ ಒಂಜಿ ಮುಲ್ಪ ಉಂಡು. ಒಂದು ಇನಿ ಸ್ಟಾರ್ಟ್ ಆಯ್ತು ಇನ್ನು ಹಿಡಿದು ಎಲ್ಲ ಐತಾರ ಮುಟ್ಟು ಉಂಡು ಮಾತ್ರೆಗಳ ಬರಲಿ. ಸೊ ಏನೆನ್ನ ವೀಡಿಯೋ ಅಪನಾಥ ಏನು ಕವರ್ ಬಂತದೆ. ಸೊ ಡೇ ಟೈಮ್ ಬತ್ತಲ್ಲ ಬರ ಆತು ನೈಟ್ ವ್ಯೂಸ್ ಆತು ಗೊತ್ತಾಗಿ ನೈಟ್ ಚೂರು ಲೈಟಿಂಗ್ಸ್ ಬರ ಅದು ಮಸ್ತ್ ಎಡ್ಡೆ ತೋಜುನು. ಸೊ ಬರಲಿ ಎಲ್ಲ ಐತಾರ ಮುಟ್ಟ ಉಂಡು ನೈಟ್ ಬರ್ತು ಬರಲಿ ಚೂರು ಜಾಸ್ತಿ ಫುಡ್ಡು ಅಂಚೋದು ಫುಡ್ ಫೆಸ್ಟಿವಲ್ ಆದ ಬೀಚ್ ಫೆಸ್ಟಿವಲ್ ಆದ ನಕ್ಕ. ಸೊ ಇಡೀಗ ಫ್ರೀ ಪ್ರಾಣಿ ಮಾತಾಡಲ ಬೆಲೆ ರಾಜನ ನೈಟ್ ಬರ್ತು ಬರಲಿ ಅಂಚಾನೆ ಡೇ ಎಲ್ಲ ಸಣ್ಣ ಎಲ್ಲ ಉಂಡು ಅಂಚಾನೆ ಐತಾರ ಲಾಸ್ಟ್ ಒಂದು ಕತ್ತಲ ಬರ್ತು ನೈಟ್ ಪ್ರೋಗ್ರಾಮ್ ಕಲ್ಚರಲ್ ಪ್ರೋಗ್ರಾಮ್ ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ ಪೂರ ಮಸ್ತ್ ಮುಲ್ಪ ನಡ್ತದ ಮುಲ್ಪ. ಸೊ ಅಂಚನೆ ಬರಲಿ ನಕ್ಲೆ ಮಾತಾಡಕ್ಲ. ಸೊ ಎತ್ತು ಕವರ್ ಆಪ್ ನಾತೀನಿ ಪೂರ ಆಲ್ಮೋಸ್ಟ್ ಏನು ಕವರ್ ಬಂತೆ. ಸೊ ಇನ್ನು ಸ್ಟಾರ್ಟಿಂಗ್ ಅವರ್ದವರ ಕೆಲವುದ ಶಾಪ್ ಪೂರ ಬೈಜಿ. ಸೊ ಎಲ್ಲ ಮೀನ್ಸ್ ಎಲ್ಲ ಜನ ಜಾಸ್ತಿ ಶಾಪ್ ಬರು ಕೃಷಿ ತನ ಎತ್ತಬ್ರೆ ಯಂತ್ರದವರ. ಸೊ ಇನಿ ಆಲ್ಮೋಸ್ಟ್ ಇತ್ತು. ಸೊ ಮಾತೆ ಕವರ್ ಬಂತೆ. ಸೊ ವಿಡಿಯೋ ಎಂಡ್ ಮಾತು ಲಾಸ್ಟ್ ಬಿಟ್ಟು ತೋಲ್ ಎಂಜಾಯ್ ಮಾಡ್ಲಿ ಸಪೋರ್ಟ್ ಮಾಡ್ಲಿ. ಥ್ಯಾಂಕ್ ಯು. ಇದು ಅಕಿಶ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಅಂತ. ಇದರಲ್ಲಿ 8 ಲೇಯರ್ಸ್ ಇದೆ. ಆಮೇಲೆ ಇದರಲ್ಲಿ ಆನಯಾನ್ ಚಿಪ್ ಅಂತ ಇದೆ. ಇದರಿಂದ ಏನಾಗುತ್ತೆ ಅಂದರೆ ನಾವು ಪದೇ ಸ್ಯಾನಿಟರಿ ಪ್ಯಾಡ್ನ ಚೇಂಜ್ ಮಾಡಬೇಕಿಲ್ಲ. ಸೊ ಜನರಲಿ ನಾರ್ಮಲ್ ಆಗಿ ಕನ್ವೆನ್ಷನಲ್ ಸ್ಯಾನಿಟರಿ ಪ್ಯಾಡ್ ಏನಿದೆ ಅಲ್ವಾ ಅದರಲ್ಲಿ ಪ್ಲಾಸ್ಟಿಕ್ ಇದೆ. ಏನು ಅಂತ ಹೇಳಿದ್ರೆ ಜನರಲಿ ಒಂದು ಫೀಮೇಲು 1.5 kg ಆಫ್ ಪ್ಲಾಸ್ಟಿಕ್ನ ಭೂಮಿ ಕೊಡ್ತಾಳೆ 1 ಇಯರ್ಗೆ. ಇನ್ ಅ ಲೈಫ್ ಸ್ಪ್ಯಾನ್ ಇಟ್ ಇಸ್ ಅಬೌಟ್ 35 kg ಶಿ ಈಸ್ ಗಿವಿಂಗ್ ದ ಪ್ಲಾಸ್ಟಿಕ್. ಆ್ಯಂಡ್ ಒಂದು ಸ್ಯಾನಿಟರಿ ಪ್ಯಾಡು ಕನ್ವೆನ್ಷನಲ್ ಸ್ಯಾನಿಟರಿ ಪ್ಯಾಡ್ ಇದೆ ಅಲ್ವಾ ಅದು 500 to 800 ವರ್ಷ ತಗೊಳುತ್ತೆ ಬಯೋಡಿಗ್ರೇಡಬಲ್ ಆಗೋಕ್ಕೆ. ಈ ಸ್ಯಾನಿಟರಿ ಪ್ಯಾಡು ಜಸ್ಟ್ 3 months ಅಲ್ಲೇ ಬಯೋಡಿಗ್ರೇಡಬಲ್ ಆಗುತ್ತೆ. ಇದು 100% ಬಯೋಡಿಗ್ರೇಡಬಲ್ ಆಗುತ್ತೆ. ಇದು ಬನಾನಾ ಸ್ಟೆಮ್ಮು ಮತ್ತು ಅಲೋವೆರಾ ಜೆಲ್ಲಿಂದ ಮಾಡಿದ್ದಾರೆ. ಸೊ ಅದರಿಂದಾಗಿ ಬನಾನಾ ಸ್ಟೆಮ್ ಇರೋದ್ರಿಂದ ತುಂಬ ಅಬ್ಸಾರ್ಪ್ಷನ್ ಕೆಪಾಸಿಟಿ ಇದೆ. ಸೊ ಅರೌಂಡ್ 200 ml ವರೆಗೂ ಇದು ಅಬ್ಸಾರ್ಬ್ ಮಾಡ್ಬೋದು. ಆಮೇಲೆ ಇದರಲ್ಲಿ ಒಂದು ವಜನಲ್ ಟೆಸ್ಟ್ ಕಿಟ್ ಇದೆ. ಸೊ ಒಂದು ವಜನಲ್ ಟೆಸ್ಟ್ ಕಿಟ್ ಬರುತ್ತೆ. ಸೊ ಈ ವಜನಲ್ ಟೆಸ್ಟ್ ಕಿಟ್ ಏನು ಅಂತ ಹೇಳಿದ್ರೆ ಜನರಲಿ ಈ ಪ್ಲಾಸ್ಟಿಕ್ ಪ್ಯಾಡಿನ ಏನಾಗುತ್ತೆ ಅಂದರೆ ಅದರಲ್ಲಿ ಏರ್ ಸರ್ಕ್ಯುಲೇಷನ್ ಆಗಲ್ಲ. ಏರ್ ಸರ್ಕ್ಯುಲೇಷನ್ ಆಗಿಲ್ಲ ಅಂದ ತಕ್ಷಣ ವಾಟರ್ ಕನ್ಸಮ್ ಅಲ್ಲಿ ಮಾಯ್ಚರ್ ಕನ್ಸಮ್ ಕೂಡುತ್ತೆ. ಅಲ್ಲಿ ಮಾಯ್ಚರ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ ಗ್ರೋ ಆಗುತ್ತೆ. ಸೊ ಹಾಗಾಗಿ ಯೂರಿನರಿ ಇನ್ಫೆಕ್ಷನ್ ಆಗ್ಬೋದು, ಇಲ್ಲಾಂದ್ರೆ ವಜನಲ್ ಇನ್ಫೆಕ್ಷನ್ ಆಗ್ಬೋದು. ಜನರಲಿ ತುರಿಕೆ ಅದೆಲ್ಲ ಬರುತ್ತೆ. ಅವಾಗ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತೇವೆ. ಬಟ್ ಇದರಿಂದ ನೀವು ಚೆಕ್ ಮಾಡ್ಬೋದು. ಈ ವಜನಲ್ ಟೆಸ್ಟ್ ಕಿಟ್ ಇಂದ ನೀವು ಚೆಕ್ ಮಾಡ್ಬೋದು. ಒಂದ್ಸತಿ ಇದು ಓಪನ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಇಯರ್ ಬಡ್ ಸಿಗುತ್ತೆ, ಈ ಥರ ಕಾರ್ಡ್ ಸಿಗುತ್ತೆ. ಇದು ನಿಮ್ಮ ವಜನಲ್ ಏರಿಯಾ ಆದರೆ ಈ ಥರ ರಬ್ ಮಾಡಿಬಿಟ್ಟು ಈ ಕಾರ್ಡಲ್ಲಿ ಈ ಥರ ರೌಂಡ್ ಬಾಕ್ಸ್ ಇದೆಲ್ಲ ಇದ್ರ ಮೇಲೆ ಈ ಥರ ಅದನ್ನ ಟಚ್ ಮಾಡಬೇಕು. ಅವಾಗ ಕಲರ್ ಅಬ್ಸರ್ವ್ ಮಾಡಬೇಕು. ಬೈ ಚಾನ್ಸ್ ಈ 2 ಕಲರ್ಸ್ ಏನಾದರೂ ಇತ್ತು ಅಂದರೆ ನಿಮ್ಮದು ಇನ್ಫೆಕ್ಷನ್ ಇಲ್ಲ ನಾರ್ಮಲ್ ಅಂತ. ಈ 2 ಕಲರ್ಸಲ್ಲಿ ಬಂದರೆ ನಿಮಗೆ ಈಸ್ಟ್ ಇನ್ಫೆಕ್ಷನ್ ಇದೆ ಅಂತ. ಈ 3 ಕಲರ್ಸಲ್ಲಿ ಬಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದೆ ಅಂತ. ಸೊ ಈ ವಜನಲ್ ಟೆಸ್ಟ್ ಕಿಟ್ ಏನಿದೆ ಅಲ್ವಾ ಇದು ಫ್ರೀ ಆಫ್ ಕಾಸ್ಟ್ ಆಗಿ ನಿಮ್ಗೆ ಇದ್ರಲ್ಲಿ ಬರುತ್ತೆ. ಸೊ ಈ ಸ್ಯಾನಿಟರಿ ಪ್ಯಾಡ್ನ ನೀವೇನಾದರೂ ಆರ್ಡರ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ ಇದೆ www.naturita.in ಅಂತ. ಇವನ್ ಈ QR ಕೋಡ್ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ವೆಬ್ಸೈಟಿಗೆ ಹೋಗ್ಬೋದು. ಇವನ್ ಇಟ್ ಇಸ್ ಅವೈಲೇಬಲ್ ಇನ್ Amazon also. And it has got 2 packets. One is like trial pack. It has got like 4 sanitary pads and 1 vaginal test kit.
and another is that it is 8 sanitary pad and 1 vaginal test kit. So this packet will cost you 189 and this packet will cost you 99. Okay. Yeah, and this packet is good for you as well as for Mother Earth also. Thank you so much. Okay, thank you. Thank you, sir. Thank you so much. ನಾವು 10 ದಿವಸ ಮನೇಲಿ ಇಲ್ಲ ಅಂದರೂ ನೀರು ಹಾಕೋ ಅವಶ್ಯಕತೆ ಇಲ್ಲ. ಬಾಟ್ಲಲ್ಲಿ ಹೀಗೆ ನೀರು ಹಾಕಿದ್ರೆ ಆಯಿತು. ಓಕೆ. ಪ್ಲಸ್ ಇದು ಬಾಕ್ಸ್ ಪೀಸ್ ಬರುತ್ತೆ, ನಿಮಗೆ ಅದರಲ್ಲಿ ಸಾಯಿಲ್ ಇರುತ್ತೆ, ಗೊಬ್ಬರ ಇರುತ್ತೆ. 6 ತಿಂಗಳಿಗೆ ಗೊಬ್ಬರ ಸಾಯಿಲ್ ಏನು ಯೂಸ್ ಮಾಡೋ ಅಗತ್ಯ ಇಲ್ಲ. ಇಂಡೋರಿಗೂ ಆಗ್ತದೆ, ಔಟ್ಡೋರಿಗೂ ಆಗ್ತದೆ. ಓಕೆ. ಎಲ್ಲಿ ನಿಮ್ಮದು? ಇದು ಬೈಕಂಪಡಿಯಲ್ಲಿ ಬಂದು ಇದರ ಕಂಪನಿ, ಆಫೀಸ್ ಬಂದು ಕಂಪನಿ. ಅಂದರೆ ಈಗ ಆನ್ಲೈನ್ ಅದು ಇದರಲ್ಲಿದೆಯಾ? ಅಂದರೆ ಡೆಲಿವರಿ, ಹೋಮ್ ಡೆಲಿವರಿ ಇದೆಯಾ? ಹೋಮ್ ಡೆಲಿವರಿ ಇದೆ. ಓಕೆ. ನಿಮ್ಮ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಕೊರಿಯರ್ ಸರ್ವಿಸ್ ಇದೆ. ಓಕೆ. ನಿಮ್ಮದು ಕಾರ್ಡ್ ಏನಾದರೂ ಇದೆಯಾ? ಇದೆ. ಇದೆಯಲ್ಲ ಕಾಂಟ್ಯಾಕ್ಟ್ ನಂಬರ್? ಅದೇ ಮೇಲ್ಗಡೆ ಬರ್ತದೆ. ಇದು ಒಂದು ನಂಬರ್. ಓಕೆ. ಮೇಲ್ಗಡೆ ಹ್ಯಾಂಡ್ಲೂಮ್ ಪ್ರಾಡಕ್ಟ್. ಇದರಲ್ಲಿ ಫುಲ್ ಶರ್ಟ್ ಇದೆ, ಹಾಫ್ ಶರ್ಟ್ ಇದೆ. ಒಂದು ಕೊಂಡ್ರೆ ಒಂದು ಉಚಿತ ಸರ್. ಇವತ್ತು ತೊಗೊಂಡ್ರೆ ಕೃಷಿ ಮೇಳಕ್ಕೋಸ್ಕರ ಬಂದವರಿಗೆ ಯಾವ ಒಂದು ತೊಗೊಂಡ್ರೆ ಒಂದು ಫ್ರೀ ಕೊಡ್ತಾ ಇದ್ದೀವಿ. ಈಗೇನು ಡಿಫ್ರೆಂಟ್? ಈಗ ನಾವು ನಾರ್ಮಲ್ ಶರ್ಟಿಗೂ ಇದಕ್ಕೂ ಡಿಫ್ರೆಂಟ್ ಏನಂದರೆ ಇದು ಎಕೋ ಫ್ರೆಂಡ್ಲಿ ಸರ್. ಇದಂದರೆ ನಮ್ಮ ಬಾಡಿಗೆ ಒಳ್ಳೆ ಆಗುತ್ತೆ, ಹೆಲ್ತಿಗೆ ಒಳ್ಳೆ ಆಗುತ್ತೆ, ಎಕೋ ಫ್ರೆಂಡ್ಲಿ. ಮತ್ತು ಕೈಯಿಂದನೇ ಮಾಡೋದು ಬಟ್ಟೆ ಅಲ್ವಾ, ಕೆಮಿಕಲ್ಸ್ ಏನೇ ಇರಲ್ಲ, ಒಳ್ಳೆ ಬರುತ್ತೆ. ಖಾದಿ ಬಟ್ಟೆ ಮತ್ತು ಖಾದಿ ಲುಂಗಿ ಉಂಟು, ಖಾದಿ ಲೇಡೀಸ್ ಐಟಮ್ಸ್ ಉಂಟು, ಲೇಡೀಸ್ ಮತ್ತು ಜಾಕೆಟ್ ಉಂಟು. ಮೋದಿ ಅವರೇ ಹಾಕಿಬಿಟ್ಟು ಜಾಕೆಟ್ ಎಲ್ಲ ಖಾದಿ ಪ್ರಾಡಕ್ಟ್, ಹ್ಯಾಂಡ್ಲೂಮ್ ಕೈಮಗ್ಗದ್ದು. ಇದು ಗ್ರೋ ಬ್ಯಾಗ್ಸ್ ಅಂತ ಗಿಡ ನಡಲಿಕ್ಕೆ ಮತ್ತು ತರಕಾರಿ ಹಣ್ಣು ಎಲ್ಲ ನಡ್ಬೋದು. 5 to 6 ಇಯರ್ಸ್ ತನಕ ಬರ್ತದೆ. ಇದಕ್ಕೆ ಹೈ ಡೆನ್ಸಿಟಿ ಪಾಲಿಥೈನ್ ಶೀಟಿಂದ ಮಾಡಿರ್ತಾರೆ. ಮತ್ತು ಟೆರೆಸ್ ಗಾರ್ಡನ್ ಮತ್ತು ಇಂಡೋರ್ ಮತ್ತು ಔಟ್ಡೋರ್ ಎರಡಕ್ಕೂ ಆಗ್ತದೆ. ಓಕೆ. ಈಗ ಗ್ರಾಹಕರಿಗೆ ಆನ್ಲೈನಲ್ಲಿ ಪರ್ಚೇಸ್ ಸಿಗುತ್ತಲ್ಲ ಇದು? ಆನ್ಲೈನಲ್ಲಿ ಸಿಗ್ತದೆ. ನಮ್ಮದು ಕಾರ್ಡ್ ಇದೆ. ಓಕೆ. ಕಾಲ್ ಮಾಡಿದರೆ ಹೋಮ್ ಡೆಲಿವರಿ ಇದೆ. ಎಲ್ಲಿ ನಿಮ್ಮದು ಮೈನ್ ಆಗಿ ಎಲ್ಲಿ? ಕುಂದಾಪುರದ. ಓಕೆ. ಎಷ್ಟು ಕೆ ಜಿ, ಎಷ್ಟು ತನಗಿದೆ? ಹಾಂ. ಓಕೆ. ಆಗ್ರಾ ಬಟರ್ ಚಕ್ಲಿ, ಇದು ತುಪ್ಪದ ಬತ್ತಿ ಸ್ಟಿಕ್ಸ್ ಅಂತ. ಇದು ನ್ಯಾಚುರಲ್, ಇದು ತುಪ್ಪದ ಬತ್ತಿ ಸ್ಟಿಕ್ಸ್. ಇದರಲ್ಲಿ 60 ಪೀಸ್ ಬರ್ತದೆ ಸ್ಟಿಕ್ಸ್. ಇದು ಬೆತ್ತದಂಬಿ, ಗೋಮೂತ್ರ ಮತ್ತು ಲೋಪನದಲ್ಲಿ ಹಾಕಿದ ಪ್ರಾಡಕ್ಟ್. ಮತ್ತು ಇದು 50 ಸ್ಟಿಕ್ಸ್ ಬರ್ತದೆ ಇದರಲ್ಲಿ. ಇದು ದಪ್ಪ ಬರ್ತದೆ ಮಾತ್ರ, ಸ್ಮೆಲ್ಸ್ ಒಳ್ಳೆ ಇರ್ತದೆ. ಇದು ಸಾಂಬ್ರಾಣಿ ಕಪ್ಸ್ ಅಂತ. ಇದು ಸ್ವಲ್ಪ ಹಾಕಿದ್ರೆ ಮನೆ ಫುಲ್ ಹರಡ್ತದೆ. ಇದು 100 ಪೀಸ್ ಬರ್ತದೆ. ನಿಮ್ಗೆ 12 ಡೇಸ್ ತನಕ ಯೂಸ್ ಮಾಡ್ತೀವಿ. ಇದು ಬೇರೆ ಇದಕ್ಕೆ ಹೋಮಕ್ಕೆ ಮತ್ತು ಪೂಜೆಗೆಲ್ಲ ಇದು ಯೂಸ್ ಮಾಡ್ತೀವಿ. ಮತ್ತು ಇದು ಸೇಮ್ ಅದು ಡಬ್ಬೆಲ್ಲಿ ಇರ್ತಲ್ಲ, ಅದು ಸೇಮ್. ಓಕೆ. ಇದಕ್ಕೆ 100 ಹಾಕಿ 120. ಎಲ್ಲಿ ಮೈನಾಗಿ ಎಲ್ಲಿ ನಿಮ್ಮದು?
ಇದು ಮೇನ್ ಆಗಿದ್ದು ಹೆಬ್ರಿ, ಹೆಬ್ರಿ. ಇದು ಉಡುಪಿ ಕುಕ್ಕೆಯಲ್ಲಿ ಅಂತ. ಓಕೆ. ಇದು ನಮ್ಮದು ಇದು ಸಹ ಸೇಮ್ ಕುಕ್ಕೆ. ಇದು ಜನತಾ ಕೊಡ್ತು, ಇದು ಬಿಟ್ಲ. ಇದು ನಮ್ಮ ಕಾಲೇಜ್ ಸ್ಟಾರ್ಟ್ಅಪ್ ಇದು ಚಟ್ಲಿ. ಓಕೆ. ಏನಿದೆ ಕಾಲೇಜ್ ಇದೆ ನಮ್ಮ ಸ್ಟೂಡೆಂಟ್ ಮಾಡಿ. ಎಲ್ಲಿ ನಿಮ್ಮ ಕಾಲೇಜ್ ಯಾವುದು? ಸ್ವಸ್ತಿಕ್ ಓರಸ್ನೂರು ಆಮೇಲೆ ಮ್ಯಾಂಗ್ಳೂರು. ಮಂಗಳೂರು. ಓಕೆ ಎಲ್ಲ ಟೈಪ್ ಮೇನ್ ಸಾಂಬಾರಿಗೆ ಅದಕ್ಕೆಲ್ಲ ಯೂಸ್ ಆಗ್ತದೆ. ಓಕೆ ಓಕೆ. ಬೇಬಿ ಶಾರ್ಕ್, ಸ್ಕ್ವಿಡ್, ಪ್ರಾನ್ಸ್ ಅದೆಲ್ಲ ಇದೆ. ಅಂದರೆ ನೀವು ಮ್ಯಾಂಗ್ಳೂರ್ ಅವರೇ? ಮ್ಯಾಂಗ್ಳೂರು. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇಲ್ಲ ನಿಮ್ಮದು? ಅಂದರೆ ಕೆಲವು ಇದು ಕಾರ್ಡ್ ಇಲ್ವಾ? ಕಾರ್ಡ್ ಅದರಲ್ಲಿ ಒಂದು ಕೈಲೇ ಎತ್ಬೋದು. ವಾಶ್ ಮಿಷನ್ ಪೋರ್ಟೇಬಲ್. ಎಷ್ಟು ಇದು ರೇಟು? ಇದು 4000 ಸ್ಟಾರ್ಟ್ ಆಗುತ್ತೆ ಸರ್. ಓಕೆ. ಎಷ್ಟು ಲೀಟರ್ ಇದು? ಇದು 7 kgs, 4.4 ಶರ್ಟ್ ಹಾಕೊಳ್ಬೋದು. ಪೋರ್ಟೇಬಲ್ಲು, ಓಕೆನಾ. ಎಲ್ಲಿ ಬೇಕಾದ್ರೂ ಕೊಂಡೋಗ್ಬೋದು. 1 year ಮೋಟರ್ ಗ್ಯಾರಂಟಿ, 9 years ಸರ್ವಿಸ್ ಚಾರ್ಜ್ ವಾರಂಟಿ ಇರುತ್ತೆ. ನಿಮ್ಮ ಇದು ಪ್ರೆಷರ್ ವಾಷರ್ 5000 ಸ್ಟಾರ್ಟ್ ಆಗುತ್ತೆ, ಬೇಸಿಕ್ ಮಾಡಲ್ಲು. ನಿಮಗೆ ಕಾಂಬೋ ಬೇಕಂದರೆ ಲಿಕ್ವಿಡ್ ಸೋಪ್ ಆಯಿಲ್ ಎಲ್ಲ ಕೊಡ್ತೀವಿ. ಹೊರತು 800 rupees ವ್ಯಾಕ್ಯೂಮ್ ಕ್ಲೀನರ್ ಫ್ರೀ ಕೊಡ್ತೀವಿ ಸರ್. ಇದು DC ಕಾರ್ಗೆ ಯೂಸ್ ಮಾಡೋದು. ವ್ಯಾಕ್ಯೂಮ್ ಕ್ಲೀನರ್ ಫ್ರೀ ಕೊಡ್ತೀವಿ ಕಾಂಬೋದಲ್ಲಿ 6000. ಹಾಂ. ಇಲ್ಲದಷ್ಟು ಇದೆ ಪ್ರೈಸ್ ಇದಕ್ಕೆ? ಇದು ಇಲ್ಲಾಂದರೆ ಇದಕ್ಕೆ ನಿಮಗೆ ಪ್ರೈಸ್ 3000 ಅಂತೆ. ಆಫ್ಟರ್ ಡಿಸ್ಕೌಂಟ್ ಪ್ರೈಸ್ 800 rupees ಇದೆ ಸರ್. ಹೊರತು 800 rupees ಫ್ರೀ ಕೊಡ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ಫಾರ್ಮ್ ಕ್ಯಾನು, ಲಿಕ್ವಿಡು, ಅದಕ್ಕೆ ಎಷ್ಟು? ಎಕ್ಸ್ಟೆನ್ಷನ್ ರಾಡ್ ಎಲ್ಲ ಕೊಡ್ತೀವಿ. ಫಾರ್ಮ್ ಕ್ಯಾನ್ಗೆ ಎಷ್ಟು? ಬರೀ ಫಾರ್ಮ್ ಕ್ಯಾನ್ ಬೇಕಂದರೆ ನಿಮಗೆ 1200 ಆಗುತ್ತೆ. 1000. ಫಾರ್ಮ್ ಕ್ಯಾನ್ ಇವಾಗ ಹೊರತು ಎಲ್ಲ 6000ದಲ್ಲಿ ಕೊಡ್ತೀವಿ. ಇದು ಅಂದರೆ ನಿಮ್ಮದು ಆನ್ಲೈನಲ್ಲಿ ಇದೆಯಾ? ಆನ್ಲೈನ್ ಐತೆ ನಮ್ಮದು. PO ಮಾಲ್ ಜೈಲ್ ರೋಡಲ್ಲೂ ಐತೆ ನಮ್ಮದು. ನಿಮ್ಮದೆಲ್ಲಿ ಇದು? ಬ್ಯಾಂಗ್ಳೂರಾ? ಅವೈಲೇಬಲ್. ಇದು ತುಮಕೂರು ಹೆಡ್ ಆಫೀಸ್ ನಮ್ಮದು. ಓಕೆ. ಆಲ್ ಓವರ್ ಕರ್ನಾಟಕ 55 ಸ್ಟೋರ್ಸ್ ಇದೆ. ಎಲ್ಲಿ ಬೇಕಾದರೂ ಸರ್ವಿಸ್ ಕೊಡಿಬೋದು. ನಮ್ಮ ಹತ್ರ ವಾಷಿಂಗ್ ಮಿಷಿನ್ಸ್ ಇಲ್ಲ. ನಮ್ಮ ಹತ್ರ ಗೀಸರ್ಸ್ ಇದೆ, ಗ್ರೈಂಡರ್ಸ್ ಐತೆ, ವ್ಯಾಕ್ಯೂಮ್ ಕ್ಲೀನರ್ಸ್ ಇದೆ, ಮಿಕ್ಸಿ, ಸ್ಟವ್ ಎಲ್ಲ ಐತೆ ಸರ್. Any ideas?
or the movement of some objects. For example, if I basically converts mechanical energy into electrical energy. Yeah, it converts the mechanical energy into electrical energy. Over here, what they are going to do is, according to our model, as we have found out, with the use of vibration of the movement, the phaser works. The vibration of the movements will be there on the roads. So that's why what we have thought of, installing phase on the roads, and upon the roads, some type of layer, type of adhesive layers for the phaser to not get spoiled. Yeah, it doesn't get spoiled. So upon that, the vehicles will move. When the vehicles move on it, the energy will be stored. Electricity will be harvested. So from that, it will be stored in the battery. So whenever you want to light up at night, if you have just on a switch, if you use the Arduino, you can directly monitor on the switch directly because of the use of Arduino. The lights get on when the night falls. Yeah. So this is one concept. Another concept is solar soil dryness detector. As you can see over here, the soil is very dry. It doesn't have any moisture content. Sprinkler. It detects the dryness of the soil. These are the sprinkler system just for illustration purposes. So what we have done is there will be a solar energy. From the use of that solar energy, the sensors will start to work. During that time, the sensors will actually tell you the moisture level of the soil, and it will send the notification to the farmers or the landowners so that they might get aware of what is happening in their lands. So after that, this uses AI and electricity. Yeah, for this electricity is commonly used by solar. But when during cloudy days, solar will not be available. That time, you can use the energy produced by the road stored in a battery can be used for this. Yeah. Okay, thank you. Which college? Sacred Heart High School. Okay, thank you. This is our rooftop solar energy system. In this system, we generate power using solar panels and we charge our batteries. And that battery we connect to our inverters and we use this during night. Here in this process, we convert light energy into electric energy, and that electric energy is converted into direct current. And that direct current to alternate current that we use in our home. It's cool. Sri Gujati Krishi.